ಇಂದ ನಮಸ್ಕಾರಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 44 ವರ್ಷಗಳ ನಮ್ಮ ಒಂದು ಇಂಗ್ಲೀಷ್ ಚೈತ್ಯಯಾತ್ರೆ ಇನ್ನು 6 ವರ್ಷ ದಾಟಿದರೆ ನಾವು ದೊಡ್ಡ ಮಜಲನ್ನು ತಲುಪಲಿಕ್ಕಿದ್ದೇವೆ. 6 ಹೆಜ್ಜೆ ನಮ್ಮ ಗುರಿಗಿರುವಂಥದ್ದು. 50ನೇ ವರ್ಷಕ್ಕೆ ಹತ್ರ ಆಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಾಡ್ದು 21ಕ್ಕೆ ಪುರಭವನದಲ್ಲಿ ಏರ್ಪಡುವ ಸಮಾರಂಭ, 44ನೇ ವರ್ಷಾಚರಣೆ, ಪ್ರತಿಭಾ ಪುರಸ್ಕಾರ, ಸನ್ಮಾನಗಳು ಮತ್ತು ಇಂಗ್ಲೀಷ್ ಯಕ್ಷಗಾನ, ಇದರ ಬಗ್ಗೆ ನಿಮಗೆ ತಿಳಿಸುವುದಕ್ಕಾಗಿ ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ನಮ್ಮೊಂದಿಗೆ ಡಾಕ್ಟರ್ ಸತ್ಯಮೂರ್ತಿ ಐತಾಳ್ರು ಕಣಚೂರಿನ HOD ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ಜನಪ್ರಿಯರಾಗಿದ್ದುಕೊಂಡು ಯಕ್ಷಗಾನದ ಬಗ್ಗೆ ಅವರ ತಂದೆಯಿಂದಲೇ ಒಲವನ್ನು ಪಡೆದು ಈ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇನ್ನೊಬ್ಬರು ಪಿ ಸಂತೋಷ್ ಐತಾಳ್ರು, ಬಿಡುವಿಲ್ಲದ ಒಬ್ಬ ವಕೀಲರು. ಆದರೂ ಈ ಮಧ್ಯೆ ತಂದೆಯವರು ನಡೆಸಿಕೊಟ್ಟಂಥ ಒಂದು ಸಂಸ್ಥೆಯನ್ನು ಬೆಳೆಸುವಂಥ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಪಿ ವಿ ಐತಾಳ್ರ ಮರಣಾನಂತರ ಅದನ್ನು ಸಂಚಾಲಕತ್ವವನ್ನು ವಹಿಸಿಕೊಂಡು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ವರ್ಷದಲ್ಲಿ ಬಹಳ ಯಕ್ಷಗಾನಗಳನ್ನು ಅಲ್ಲಲ್ಲಿ ನಡೆಸುತ್ತಾ ಈ ವಾರ್ಷಿಕೋತ್ಸವವನ್ನು ಒಂದು ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಒಂದು ಸಂಭ್ರಮದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಂತೋಷ್ ಐತಾಳ್ರು ನಮ್ಮ ಸಂಚಾಲಕರು. ಆ ಬದಿಯಲ್ಲಿರೋರು ಸುರೇಶ್ ಐತಾಳ್ರು, ಡಾಕ್ಟರ್ ತಮ್ಮ ಮತ್ತು ಸಂತೋಷರಿಗೆ ಅಣ್ಣ, ಬೆಂಗಳೂರಿನಲ್ಲಿದ್ದಾರೆ. ಅವರು ಕೂಡ ಈ ಯಕ್ಷಗಾನದಲ್ಲಿ ಈ ವರ್ಷದ ಕಥೆಯನ್ನು ಆಂಗ್ಲ ಭಾಷೆಗೆ ತರ್ಜಮೆ ಮಾಡಿರುತ್ತಾರೆ. ಮತ್ತೊಬ್ಬಾಕೆ ನಮ್ಮ ಸಂಸ್ಥೆಯ ಸದಸ್ಯೆ, ಭಾಳ ಹಿಂದಿನಿಂದಲೂ ಲಾಗಾಯತಿನಿಂದ ಅವಳ ಕಲಿಯುವಿಕೆ ಕಾಲದಿಂದ ಕೂಡ ಅವರು ನಮ್ಮೊಂದಿಗೆ ಇದ್ದಾರೆ, CA ವೃಂದಾ ಕೊನ್ನಾರ್. ಇಲ್ಲಿ ಈ ಪ್ರತಿಭಾ ಪುರಸ್ಕಾರಗಳಲ್ಲಿ ಕೂಡ ಅವರು ಭಾಗವಹಿಸಿ ಅವರದಾಗಿರುವಂಥ ಒಂದು ಜಾಣ್ಮೆಯನ್ನು ಮೆರೆದ ಕಾಲಕ್ಕೆ ಸಂಸ್ಥೆ ಅವರನ್ನು ಪುರಸ್ಕರಿಸಿದೆ. ನಮ್ಮೊಂದಿಗೆ ಸಕ್ರಿಯವಾಗಿ ನಾಡ್ದು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ನಾನು ರವಿಯಲ್ಲಿ ವರ್ಕಾಡಿ ಸಂಸ್ಥೆಯ ಲಾಗಾಯತಿನಿಂದ ಅಂದರೆ ಆರಂಭದ ಕಾಲದಿಂದಲೂ ಕೂಡ ಜೊತೆಗಿದ್ದವ. 44 ವರ್ಷಗಳನ್ನು ನಾವು ಹೇಗೆ ಸಭೆಸಿದ್ದೇವೆ, ಏನು ಕಷ್ಟ, ಇದನ್ನೆಲ್ಲ ಭಾಳ ಹತ್ತಿರದಿಂದ ನೋಡಿದಂಥ ಒಬ್ಬ ನಾನು ಕೂಡ ಅದರ ಹಿರಿಯ ಸದಸ್ಯ. ಹಾಗಾಗಿ ಇವತ್ತು ನಿಮಗೆ ನಮ್ಮ ಪೂರ್ಣ ಕಾರ್ಯಕ್ರಮದ ವಿವರವನ್ನು ನಮ್ಮ ಸಂಚಾಲಕರು ನೀಡಲಿಕ್ಕಿದ್ದಾರೆ. ಎಲ್ಲರನ್ನೂ ಮತ್ತೊಮ್ಮೆ ಯಕ್ಷನಂದನದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. 1981ರಲ್ಲಿ ಖ್ಯಾತ ವಕೀಲರಾಗಿದ್ದ PV ಐತಾಳರು ತನ್ನ ಹೊರ ರಾಜ್ಯದ ಕ್ಲೈಂಟ್ಸಿಗೋಸ್ಕರ ಅವರನ್ನು ಈ ಒಂದು ಯಕ್ಷಗಾನದಂಥ ಒಂದು ಲಲಿತ ಕಲೆಗೆ ಆಕರ್ಷಿಸಬೇಕೆಂಬ ದೃಷ್ಟಿಯಿಂದ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಾಂಪ್ರದಾಯಿಕ ಯಕ್ಷಗಾನವನ್ನು, ಸಂಪ್ರದಾಯಕ್ಕೆ ಯಾವ ತೊಡಕು ಬಾರದಂತೆ ಕೇವಲ ಮಾತುಗಾರಿಕೆಗೆ ಮಾತ್ರ ಇಂಗ್ಲಿಷನ್ನು ಬಳಸಿ ಪ್ರಥಮ ಪ್ರಯೋಗ ಬ್ರಹ್ಮಕಪಾಲ ಡಿಸೆಂಬರ್ 21, 1981ರಂದು ಪುರಭವನದಲ್ಲಿ ಆಟವನ್ನು ಆಡಿ ತೋರಿಸಿದ್ರು. ಮೊದಲಿಗೆ ಬಹಳ ಟೀಕೆಗಳು ಬಂತು. ಆ ಸಮಯದಲ್ಲಿ ಐತಾಳರಿಗೆ ಹರಸಿದವರು ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು. ಐತಾಳ್ರೆ, ಟೀಕೆ ಬರುವುದು ಸಹಜ, ಆದರೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳಿದ ಪ್ರಕಾರ 1983ರಲ್ಲಿ ದಕ್ಷಾಜ್ಞ, 89ರಲ್ಲಿ ಶ್ರೀಕೃಷ್ಣ ಪಾರಿಜಾತ ನರಕಾಸುರ ಮೋಕ್ಷ, 91ರಲ್ಲಿ ಸೈರಂಧ್ರಿ ಕೀಚಕ ಎಂಬ ಪ್ರಸಂಗವನ್ನು ಬರೆದು ಗೋವಿಂದಾಸ್ನ ಕಾಲೇಜಿನ ಕಂಪ್ಯೂಟರ್ ವಿಭಾಗಕ್ಕೆ ಆಗಿನ ಕಾಲದಲ್ಲಿ 1,81,000 ಕಲೆಕ್ಷನ್ ಮಾಡಿ ಆ ಒಂದು ಕಂಪ್ಯೂಟರ್ ಸೆಕ್ಷನ್ ಗೋವಿಂದಾಸ್ ಕಾಲೇಜಲ್ಲಿ ಇನಾಗ್ರೇಷನ್ ಆಗುವ ಹಾಗೆ ಮಾಡಿದ್ರು. ಆಮೇಲೆ 95-96ರಲ್ಲಿ ದ್ರೌಪದಿ ವಸ್ತ್ರಾಪವನ್ನು ಬರೆಯುವಾಗ ಅಸೌಖ್ಯದಿಂದ 1997ರಲ್ಲಿ ದೈವಾಧೀನರಾದರು. ಆ ಒಂದು ಸಮಯದಲ್ಲಿ ಯಕ್ಷಗಾನವನ್ನು ಮುಂದುವರಿಸಲಿಕ್ಕೆ ಹಿರಿಯ ಕಲಾವಿದರಾದ ಶೇಣಿ ಗೋಪಾಲಕೃಷ್ಣ ಭಟ್ ಹಾಗೂ ಕೋಳೂರು ರಾಮಚಂದ್ರ ರಾವ್ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಐತಾಳ್ರೆ, ನೀವು ಮುಂದುವರಿಸಿ ಅಂತ ಹೇಳಿ. ಅದೇ ರೀತಿ ಮುಂದುವರಿಸಿಕೊಂಡು ದೈವಾಧೀನರಾದ ನಂತರ ಮುಂದೆ ಏನು ಅಂತ ಹೇಳಿದಾಗ ನಮ್ಮ ಸಹ ಕಲಾವಿದರು ಹಾಗೂ ML ಸಾಮಗ, ಹಿರಿಯ ನಟ ಹಾಗೂ ಯಕ್ಷಗಾನ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥ ML ಸಾಮಗರು ನಮಗೆ ಡೈರೆಕ್ಟರ್ ಆಗಿ ನಿಂತು ನಮ್ಮನ್ನು ಮುಂದುವರಿಸಿಕೊಂಡು ಹೋಗಿ, ಕೇವಲ ತಂದೆಯವರು ಬರೆದ ಪ್ರಸಂಗ ಸಾಲದು, ನೀವು ಕೂಡ ಬರಿಬೇಕು ಅಂತ ಪ್ರೋತ್ಸಾಹಿಸಿದ ಕಾರಣ ನನ್ನ ಅಣ್ಣನಾದ ಡಾಕ್ಟರ್ ಸತ್ಯಮೂರ್ತಿ ಐತಾಳರು ಲವಕುಶ ಹಾಗೂ ಲವಣಾಸುರ ಕಾಳಗ, ಅದೇ ರೀತಿ ಇಂದ್ರಜೀತು ಕಾಳಗ, ದಂಡಧರ ಕಾಳಗ ಮುಂತಾದ ಪ್ರಸಂಗಗಳನ್ನು ಬರೆದರು. ಅದೇ ರೀತಿ ನಾನು ಕೂಡ ಇತರರಿಂದ ಉತ್ತೇಜನನಾಗಿ ಮೇದಿನಿ ನಿರ್ಮಾಣ, ಮಹಿಷಾಸುರ ವಧೆ ಹಾಗೂ ಶಾಂಭವಿ ವಿಜಯ ಈ 3ನ್ನು ಒಳಗೊಂಡಂತ ಸಂಪೂರ್ಣ ದೇವಿ ಮಾತ್ಮೆಯನ್ನು 8 ಗಂಟೆಗಳ ಕಾಲ ಟೌನ್ ಹಾಲ್ನಲ್ಲಿ ಆಡಿ ತೋರಿಸಿದೆವು. ತದನಂತರ ಗದಾ ಯುದ್ಧ,
ಆ, ಪಂಚವಟಿ, ಚೂಡಾಮಣಿ ಇಂತಹ ಪ್ರಸಂಗಗಳನ್ನು ಬರೆದೆವು. ಅದೇ ರೀತಿ ಡಾಕ್ಟರ್ ಸತ್ಯಮೂರ್ತಿ ಐತಾಳ್ರು ಇಂದ್ರಜಿತು ಕಾಳಗವನ್ನು ಬರೆದು ಅಲ್ಲಲ್ಲಿ ಪ್ರದರ್ಶನ ಕೊಟ್ಟು ಈವರೆಗೆ ಸುಮಾರು 500ಕ್ಕೂ ಮಿಕ್ಕಿ ಪ್ರಸಂಗದ ಒಂದು ಪ್ರದರ್ಶನ ನಮ್ಮಿಂದ ನಡೆದಿದೆ. ನಾಗಪುರ, ಚೆನ್ನೈ, ಮುಂಬೈ ಇಂತಹ ಕೆಳಗಡೆಯಲ್ಲಿ ಅದೇ ರೀತಿ ಇಲ್ಲಿ ನಡೆಯುವಂತಹ ನಾಗಪುರದಲ್ಲಿ, ಅದೇ ರೀತಿ ಇಲ್ಲಿ ನಡೆಯುವಂತಹ ಎಲ್ಲ ಮೆಡಿಕಲ್ ಕಾನ್ಫರೆನ್ಸ್ಗಳಿಗೆ ಕೂಡ ನಮ್ಮದೇ ಆದಂತಹ ಒಂದು ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ. ಇದೇ ರೀತಿ ಮುಂದುವರಿದು ಈ ವರ್ಷ ಏನು ಮಾಡೋದು ಅಂತ ಹೇಳಿ ಇದು ಮಾಡುವಾಗ ಕಳೆದ ಒಂದು ಸಭೆಯಲ್ಲಿ ನಾನು ಹೇಳಿದೆ, ಸುರೇಶ್ ಐತಾಳ್ ನನ್ನ ಅಣ್ಣ, ಅವರು ಬರೀಲಿಕ್ಕೆ ಬಾಕಿ ಇದೆ, ಮುಂದಿನ ಪ್ರಸಂಗವನ್ನು ವಾಲಿಮೋಕ್ಷವನ್ನು ಅವರು ಬರಿಬೇಕು ಅಂತ ಹೇಳಿ ಅವರನ್ನು ಸ್ಪೀಚಲ್ಲಿ ಹೇಳಿದಾಗ ಅದರಿಂದ ಉತ್ತೇಜನಗೊಂಡಂತ ಅವರು ಈ ವರ್ಷದ ಈ ಒಂದು ಕಥೆಯನ್ನು ವಾಲಿಮೋಕ್ಷವನ್ನು ಬರೆದಿದ್ದಾರೆ. ಅವರ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ದ್ವಿತೀಯ ಪುತ್ರ. ಬಾಲ್ಯದಲ್ಲೇ 1971 ಮೊದಲೇ ದಿವಂಗತ ವೆಂಕಟರಾಯ ಐತಾಳ್, ಪಣಂಬೂರು ವೆಂಕಟರಾಯ ಐತಾಳರಲ್ಲಿ ಯಕ್ಷಗಾನ ನಾಟ್ಯವನ್ನು ಕಲಿತೆ. ಅಣ್ಣ ಮತ್ತು ತಮ್ಮನ ಮೊದಲು ನಾನು ಯಕ್ಷಗಾನದಲ್ಲಿ ಭಾಗವಹಿಸಿದರು. ಕಾರಣಾಂತರದಿಂದ ನನಗೆ ಯಕ್ಷಗಾನದಲ್ಲಿ ಪಾತ್ರ ಮಾಡಿಯೇ ಬೆನ್ನು ನೋವು, ಸ್ಲಿಪ್ ಡಿಸ್ಕ್ ಆದದ್ರಿಂದ 1985ರಲ್ಲೇ ಯಕ್ಷಗಾನ ಪಾತ್ರ ಮಾಡುವುದನ್ನು ನಿಲ್ಲಿಸಬೇಕಾಗಿ ಬಂತು. ಆದರೆ ಆ ಮೊದಲು ಕನ್ನಡ ಮಾತುಗಾರಿಕೆಯ ಬಾಲ್ಯ ನಟನಾಗಿ ಭಕ್ತ ಪ್ರಹ್ಲಾದ, ಲವಕುಶರ ಕಾಳಗದಲ್ಲಿ ಕುಶನ ಪಾತ್ರವನ್ನು ನಿರ್ವಹಿಸಿದ್ದೆ. ಮುಂದೆ ತಂದೆಯವರು ಬರೆದ ಆಂಗ್ಲ ಮಾತುಗಾರಿಕೆಯ ಪ್ರಥಮ ಯಕ್ಷಗಾನ ಬ್ರಹ್ಮಕಪಾಲದಲ್ಲಿ ಮನ್ಮಥನ ಪಾತ್ರ ಮಾಡಿದ್ದೆ. ಅವರ ವೊಕ್ಯಾಬ್ಲರಿ ಎಷ್ಟು ಇತ್ತು ಅಂದರೆ ಅವರು ಕಲಿಸಿದಂಥ ಆ ವೊಕ್ಯಾಬ್ಲರಿ ಇನ್ನೂ ನನ್ನ ನೆನಪಿಗೆ ಬರುತ್ತಿದೆ. ಆ ಒಂದು ಸಣ್ಣ ತುಣುಕನ್ನು ನಿಮಗೆ ಮನ್ಮಥನ ಪಾತ್ರವನ್ನು ಮಾಡಲಿಕ್ಕಿದ್ದೇನೆ. ಅಂದರೆ 2 ವೊಕ್ಯಾಬ್ಲರಿ, 2 ಸೆಂಟೆನ್ಸ್. ಮೆಲಿಷಿಯಸ್ ಮೆಲೈನ್ಮೆಂಟ್, ಇನ್ಸಿನ್ಸಿಯರ್ ಇನ್ಸಿನುವೇಷನ್, ಡಿಸ್ಹಾನೆಸ್ಟ್ ಡಿನನ್ಸಿಯೇಷನ್, ಸ್ಲ್ಯಾಂಡರಸ್ ಸ್ಕ್ಯಾಂಡಲಸ್ ಇನ್ಸಲ್ಟ್, accusation of the gravest order and humiliation of the meanest cadre, insolent defamation of a personality commanding the highest respect, libel against a dignitary occupying an exalted position of highest esteem. This Manmatha, the god of love, cannot remain passive when he is accused, insulted and humiliated in public by no less an entity than the great creator, the self-conceited Brahma. 1981ರಲ್ಲಿ ನಮಗೆ ಅವರು ಹೇಳಿಕೊಟ್ಟಂಥ ಆ ಆಂಗ್ಲ ಮಾತುಗಾರಿಕೆಯ ಕೆಲವು ತುಣುಕುಗಳು ಇನ್ನೂ ನೆನಪಿದೆ. ಪಾತ್ರವನ್ನು 1985ರಲ್ಲಿ ದಕ್ಷಾಧ್ವರ ಗಿರಿಜಾ ಕಲ್ಯಾಣದಲ್ಲಿ ಮನ್ಮಥನ ಪಾತ್ರ ಉಡುಪಿಯ ಕೃಷ್ಣ ಮಠದ ರಜತಾಂಗಣದಲ್ಲಿ ಮಾಡಿದ ಮರುದಿನವೇ ನನಗೆ ಸ್ಲಿಪ್ ಡಿಸ್ಕ್ ಆಗಿ ಯಕ್ಷಗಾನ ಪಾತ್ರವನ್ನು ಮಾಡೋದು ನಿಲ್ಲಿಸಬೇಕಾಗಿ ಬಂತು. ಆದರೆ ಮುಂದೆ ತಂದೆಯವರು ಹಾಗೂ ಅಣ್ಣ ತಮ್ಮಂದಿರು ಈ ಯಕ್ಷಗಾನ ಕಲೆಯನ್ನು ಮುಂದುವರಿಸುವಾಗ ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ, ಸಂತೋಷನವರು ಹೇಳಿದಂತೆ ನನ್ನದು ಒಂದು ಯಕ್ಷಗಾನದ ಆಂಗ್ಲ ಮಾತುಗಾರಿಕೆ ಯಕ್ಷಗಾನದಲ್ಲಿ ನನ್ನ ಕಿರು ಕಾಣಿಕೆಯಾಗಿ ಈ ವಾಲಿಮೋಕ್ಷವನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದೇನೆ. ಇದರ ಕನ್ನಡ ಅರ್ಥವನ್ನು ನನಗೆ ಕಥಾ ಸಾರಾಂಶವನ್ನು ಹೇಳಿಕೊಟ್ಟವರು ನಮ್ಮ ಹಿರಿಯರಾದಂಥ ಕುಂಬ್ಳೆ ಶ್ರೀಧರ ರಾವ್ ಅವರು. ದಿವಂಗತ ಶ್ರೀಧರ ರಾವ್ ಅವರು ಹೇಳಿಕೊಟ್ಟದ್ದು, ಬರೆದುಕೊಟ್ಟು ಕಥೆಯ ಸಾರಾಂಶವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಈ ಕಥೆಯನ್ನು ಬರೆದ ನಂತರ ಅದನ್ನು ಸರಿಪಡಿಸಿದವರು ML ಸಾಮಗ, ಅವರ ಇನ್ಪುಟ್ಟಿಂದ ಸರಿಪಡಿಸಿಕೊಟ್ಟವರು ML ಸಾಮಗ, ಈಶ್ವರ ಭಟ್, ನನ್ನ ಬ್ರದರ್ಸ್ ಸಂತೋಷ್ ಐತಾಳ್ ಹಾಗೂ ಸತ್ಯಮೂರ್ತಿ ಐತಾಳ್ ಹಾಗೂ ನನ್ನ ಮಗ ಆದಿತ್ಯ ಐತಾಳ್. ಎಲ್ಲರಿಗೂ ನನ್ನ ಅಭಿನಂದನೆಗಳು ಅವರಿಗೆ. ಈ ಕಥಾ ಸಾರಾಂಶವನ್ನು ನೀವು ನೋಡಬೇಕಾಗಿ ವಿನಂತಿ. ಆ ದಿನದ 21ರಂದು ನಡೆಯುವ ವಾರ್ಷಿಕೋತ್ಸವದ ವಿವರವನ್ನು ಕೊಡಲಿಕ್ಕಿದ್ದಾರೆ ಡಾಕ್ಟರ್ ಪಿ ಸತ್ಯಮೂರ್ತಿ ಐತಾಳ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತ್ಯಮೂರ್ತಿ ಐತಾಳ್. ಇವರು HOD ಅಂತ ಹೇಳಿದರು. HOD ಆಗಿದ್ದೆ ಬೇರೆ ಕಾಲೇಜಿನಲ್ಲಿ. ಈಗಿನ ಪ್ರೆಸೆಂಟ್ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಕಾಳಂಚೂರು ಮೆಡಿಕಲ್ ಕಾಲೇಜಿನಲ್ಲಿ. ನಾಡ್ದು ಶನಿವಾರ 21ನೇ ತಾರೀಕು, ಇದೇ ಬರೋ 21ನೇ ತಾರೀಕು ಶನಿವಾರ 5:30 ಗಂಟೆಗೆ ಪುರಭವನದಲ್ಲಿ ನಮ್ಮ ಯಕ್ಷನಂದನದ 44ನೇ ವಾರ್ಷಿಕೋತ್ಸವ. ಹಾಗೆ ನಮ್ಮ ಯಕ್ಷಗಾನ ಟ್ರಸ್ಟ್ ಅಂತ ನಾವು ಮಾಡಿದ್ದೇವೆ. ಇದನ್ನು
ಅದಕ್ಕೆ ಏನು ಅಂತ ಹೇಳಿದರೆ ವೆಂಕಟರಮಣ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಅದರ 10ನೇ ವರ್ಷದ ಈ ಸೆಲೆಬ್ರೇಷನು. ಅದು ಯೂಶ್ವಲಿ ನಾವು ಮಾಡೋದು ಅಂತ ಹೇಳಿದರೆ ತಂದೆಯವರು ದೈವಾಧೀನರಾದಂತಹ ಆ ಒಂದು ಸಂದರ್ಭದ ಒಂದು ಯಾವ ಮಂತಿನಲ್ಲಿ ಬರ್ತಾರೆ ಆ ಮಂತಿನಲ್ಲಿ ನಾವು ಯೂಶ್ವಲ್ ಮಾಡೋದು. ಈ ಸರ್ತಿ ಅವರದ್ದು 28ನೇ ಇದರ ದಿನ ಆ್ಯನಿವರ್ಸರಿ. ಸೊ ಆ ದಿನ ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ಪುರಭವನದಲ್ಲಿ 5:30 ಗಂಟೆಗೆ ಸರಿಯಾಗಿ. ಇದರ ಮದುವೆಗಳಿಗೆ ವೇದಿಕೆಯಲ್ಲಿ ಒಂದು ಸಮಾರಂಭ ನಡೀಲಿಕ್ಕಿದೆ. ವೇದಿಕೆ ಸಮಾರಂಭವನ್ನು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳು ಎಡನೀರು ಮಠ ಇವರು ಬಂದು ನಮಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಸಭಾಧ್ಯಕ್ಷತೆಯನ್ನು ಕರ್ಮಯೋಗಿ ಇತ್ತೀಚೆಗೆ ಕರ್ಮಯೋಗಿ ಬಿರುದನ್ನು ಪಡೆದುಕೊಂಡಂತಹ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಫಾರ್ಮರ್ MLC ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಆ ದಿನ ನಾವು ಅನೇಕ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಸಮಾಜದಲ್ಲಿ ಯಾರೆಲ್ಲ ಕಲಿಕೆಯಲ್ಲಿ ಉತ್ತಮಗೊಳಿಸಿದ್ದಾರೆ ಅಥವಾ ಇನ್ನು ಏನು ಸಾಧನೆ ಮಾಡಿದ್ದಾರೆ ಅದಕ್ಕನುಗುಣವಾಗಿ ನಾವು ಕೆಲವರನ್ನು ಗುರುತಿಸಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಕನಾಮಿಕಲಿ ಬ್ಯಾಕ್ವರ್ಡ್ ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಸಹ ನಾವು ಪ್ರೋತ್ಸಾಹಧನವನ್ನು ಕೊಟ್ಟು ಅವರನ್ನು ಸಹ ಗೌರವಿಸಲಿಕ್ಕಿದ್ದೇವೆ. ಆಮೇಲೆ ನಮ್ಮ ಯಕ್ಷಗಾನ ನಮ್ಮ ಸಂಘದಲ್ಲಿ ಇದುವರೆಗೆ ಯಾರೆಲ್ಲ ನಮಗೆ ಸಹಕರಿಸಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ. ಇಂತಹ ಆಮೇಲೆ ಈ ನಮ್ಮ ವಾಲಿ ಮೋಕ್ಷ ಕಥೆಯನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದಕ್ಕೆಲ್ಲ ನೀವು ತುಂಬು ಹೃದಯದಿಂದ ನಮಗೆ ಸಹಕಾರವನ್ನು ಕೊಟ್ಟು ಆದಷ್ಟು ಪ್ರಚಾರವನ್ನು ಕೂಡ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದನ್ನು ವೀಕ್ಷಿಸಿ ಅದರ ಬಗ್ಗೆ ತಾವು ಏನು ಕಮೆಂಟ್ಸ್ ನಿಮ್ಮದು ಅದನ್ನು ಹೇಳಬೇಕು ಅಂತ ಹೇಳಿ ನಾವು ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಯುವಕರ ಪಾತ್ರವೇನು, ಯುವಕರು ಯಾವ ರೀತಿ ಹಮ್ಮಿಕೊಂಡಿದ್ದಾರೆ ಹಾಗೂ ತಮಗೆಲ್ಲರಿಗೂ ಧನ್ಯವಾದವನ್ನು ನೀಡಲಿದ್ದಾರೆ CA ವೃಂದಾ ಕೊನ್ನಾರ್. ನಮಸ್ಕಾರ. ಕಳೆದ 18 ವರ್ಷಗಳಿಂದ ನಾನು ಯಕ್ಷನಂದನ ಸಂಸ್ಥೆಯ ಜೊತೆ ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನನ್ನಂತೆ ಅನೇಕ ಯುವಕ ಯುವತಿಯರು ಶಾಲಾ ಮಕ್ಕಳುಗಳು ಯಕ್ಷಗಾನ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಅನೇಕ ವೇದಿಕೆಗಳು ಯಕ್ಷನಂದನ ನೀಡ್ತಾ ಇದೆ. ಈ ವರ್ಷವೂ ಅದ್ಧೂರಿಯಾಗಿ ಪುರಭವನದಲ್ಲಿ ನಾಡ್ದು 21ಕ್ಕೆ ಕಾರ್ಯಕ್ರಮ ಆಗುವುದಕ್ಕಿದೆ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ನೀವು ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಈ ಮೂಲಕ ಕೋರಿಕೊಳ್ಳುತ್ತಾ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.